ಮಂಗಳೂರಿನ ಸೈಂಟ್ ಅಲೋಷಿಯಸ್ ಸಾಹಿತ್ಯ ಕಾಲೇಜಿನ ವತಿಯಿಂದ ರೂಫ್ ಟಾಪ್ ಸೋಲಾರ್ ಪ್ಯಾನೆಲ್ಸ್ನ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ನಗರದ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ನೂತನವಾಗಿ ಅಳವಡಿಸಲಾದ ರೂಫ್ ಟಾಪ್ ಸೋಲಾರ್ ಪ್ಯಾನೆಲ್ಸ್ನ ಉದ್ಘಾಟನೆಯನ್ನ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಕರ್ನಾಟಕ ಸರ್ಕಾರದ ಹೆಚ್ಚುವರಿ ವಿದ್ಯುತ್ ನಿರೀಕ್ಷಕರಾದ ಸುದೇಶ್ ಮಾರ್ಟಿಸ್ ಅವರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದರು. ಅನಂತರ ಸೈಂಟ್ ಅಲೋಷಿಯಸ್ ಇನ್ಸ್ಟಿಟ್ಯೂಷನ್ನ ರೆಕ್ಟರ್ ರೆವರೆಂಡ್ ಫಾದರ್ ಮೆಲ್ವಿನ್ ಜೆ ಪಿಂಟೋ ಎಸ್ಜೆ ಅವರು ಪವಿತ್ರ ಜಲವನ್ನು ಸಿಂಪಡಿಸಿ ಬಳಿಕ ಪ್ರಾರ್ಥನೆಯನ್ನ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಇಶಾ ಸೋಲಾರ್ ಎನರ್ಜಿಸ್ನ ರಾಬಿನ್ ರಾಜೇಶ್, ಕಾಲೇಜಿನ ಪ್ರಿನ್ಸಿಪಲ್ ರೆವರೆಂಡ್ ಫಾದರ್ ಪ್ರವೀಣ್ ಮಾರ್ಟಿಸ್ ಎಸ್ಜೆ, ಪಿಆರ್ಒ ಶಿಲ್ಪಾ ಎಂಟಿ ಸೋಸಾ, ಕ್ಯಾಂಪಸ್ ಮಿನಿಸ್ಟರ್ ರೆವರೆಂಡ್ ಫಾದರ್ ಫೆಲಿಕ್ಸ್ ವಿಕ್ಟರ್ ಎಸ್ಜೆ ಉಪಸ್ಥಿತರಿದ್ದರು. ಶರಸಾಲ್ಯನ್ ವಿ4 ನ್ಯೂಸ್ ಮಂಗಳೂರು.